ನೋಡಿ, ಅವರಿಗೆ ಒಂದನೇದ್ದು ಮಾಹಿತಿ ಇಲ್ಲ. RSS ಚಡ್ಡಿ ಪ್ರವೃತ್ತಿಯನ್ನು ಬಿಟ್ಟಿದೆ. ಈಗ ಪ್ಯಾಂಟಿಗೆ ಬಂದಿದೆ. ಪ್ಯಾಂಟ್ ಈಗ ನಮ್ಮದು ಚಡ್ಡಿ ಅಲ್ಲ, ನಾವು ಈಗ ಪ್ಯಾಂಟಲ್ಲಿದ್ದೇವೆ. ಗಣವೇಶದಲ್ಲಿ ನಮ್ಮದು ಪ್ಯಾಂಟ್ ಇದೆ. ಮತ್ತು ಸಿದ್ದರಾಮಯ್ಯ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾರೆ ಬಿದ್ದರೆ, ಆ ಚಡ್ಡಿ ಇದ್ದದ್ರಿಂದ ಈ ದೇಶದಲ್ಲಿ ಇಂಥ ಒಂದು ಒಳ್ಳೆಯ ವಾತಾವರಣ ಇದೆ. ಚಡ್ಡಿ ಎಲ್ಲಿಯಾದರೂ ಇಲ್ಲದೇ ಇರ್ತಿದೆ ಅಂದರೆ RSS ಈ ದೇಶದಲ್ಲಿ ಇಲ್ಲದೇ ಇರ್ತಿದ್ರೆ ದೇಶದ ಪರಿಸ್ಥಿತಿಯನ್ನು ಊಹಿಸ್ಲಿಕ್ಕೂ ಆಗ್ತಿರಲಿಲ್ಲ. ಈಗಲೇ ನೀವು ನೋಡ್ತೀರಿ ಉಪ್ಪಿನಂಗಡಿಯ ಪರಿಸ್ಥಿತಿ, ಬೇರೆ ಬೇರೆಯಲ್ಲಿ ಏನೇನು ಮಾಡ್ತಾರೆ ಅಂತ. ಅದು ಕನಿಷ್ಠ RSS ಅಂತ ಒಂದು ಸಂಘಟನೆ ಇದ್ದದ್ರಿಂದ ಇವತ್ತು ಅಷ್ಟು ಹತೋಟಿ ಇದೆ. ಎರಡನೇದು RSS ಅವ್ರಿಗೆ ಏನು ಮಾಡಿದೆ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಒಂದೇ ಸಮಸ್ಯೆ ಅಂದರೆ RSS ಒಂದು ದೇಶಭಕ್ತರನ್ನು ತಯಾರು ಮಾಡ್ತಾಯಿದೆ. RSS ಒಂದು ಜನರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದೆ, ಒಳ್ಳೆಯ ರಾಷ್ಟ್ರೀಯತೆಯನ್ನು ಕಲಿಸ್ಕೊಡ್ತಾ ಇದೆ. ಇದೇನಾಗ್ತಾ ಇದೆ, ಇವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಹೇಳುವಂಥದ್ದು ಬಿಟ್ಟರೆ ಬೇರೆ RSS ಏನು ಅಂತ ಇವತ್ತು ಇಡೀ ವಿಶ್ವಕ್ಕೆ ಗೊತ್ತಿದೆ.